ಶ್ರೀ ಶಾರದಾ ಆರ್ಟ್ಸ್ ಕಲಾವಿದರು ರಿಜಿಸ್ಟರ್ಡ್ ಮಂಜೇಶ್ವರ ಐಸಿರಿ ಕಲಾವಿದರು ಮಂಜೇಶ್ವರ ಅಭಿನಯಿಸಿರುವ ಹೊಸ ನಾಟಕಗಳ ಶುಭ ಮುಹೂರ್ತ ಕಡಂಬಾರು ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ನೆರವೇರಿತು. ಗಡಿನಾಡ ಕಲಾನಿಧಿ ಕೃಷ್ಣ ಜಿ ಮಂಜೇಶ್ವರ ಇವರ ರಚನೆಯ ಕಲ್ಚಿಕದ ಮಾಯ್ಕಾರೆ ಪಂಜುರ್ಲಿ ಮತ್ತು ಜೆಪಿ ತೂಮಿನಾಡು ಇವರ ರಚನೆಯ ಕತೆ ಎಡ್ಡುಂಡು ನಾಟಕಗಳ ಶೀರ್ಷಿಕೆ ಬಿಡುಗಡೆಯನ್ನು ದೇವಸ್ಥಾನದ ಅರ್ಚಕರು ಶ್ರೀ ಶಾರದಾ ಆರ್ಟ್ಸ್ ಕಲಾವಿದರು ಹಾಗೂ ಐಸಿರಿ ಕಲಾವಿದರ ಸಮ್ಮುಖದಲ್ಲಿ ನೆರವೇರಿಸಿದರು. ಈ ಸಂದರ್ಭ ಚಲನಚಿತ್ರ ನಟ ಪ್ರಕಾಶ್ ತೂಮಿನಾಡು ಹಾಗೂ ಇತರರು ಉಪಸ್ಥಿತರಿದ್ದರು.